ಕರ್ನಾಟಕ ದ್ರಾಕ್ಷಾರಸ ಮಂಡಳಿ ಮತ್ತು ತೋಟಗಾರಿಕಾ ಇಲಾಖೆಯ ಸಹಯೋಗದೊಂದಿಗೆ ಡಿಸೆಂಬರ್ 8 ರಿಂದ 10 ರವರೆಗೆ ಅಂತಾರಾಷ್ಟ್ರೀಯ ದ್ರಾಕ್ಷಾರಸ ಉತ್ಸವ ಮಂಗಳೂರಿನ ಕದರಿ ಪಾರ್ಕ್ನಲ್ಲಿ ಆಯೋಜಿಸಲಾಗಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ದ್ರಾಕ್ಷಾರಸ ಮಂಡಳಿಯ ಅಧ್ಯಕ್ಷರಾದ ರವೀಂದ್ರ ಶಂಕರ್ ಮಿರ್ಜಿ, ಕರ್ನಾಟಕ ದ್ರಾಕ್ಷಾರಸ ಮಂಡಳಿಯು ಮಂಗಳೂರಿನಲ್ಲಿ ಕಳೆದ ವರ್ಷ ದ್ರಾಕ್ಷಾರಸ ಉತ್ಸವವನ್ನು ಯಶಸ್ವಿಯಾಗಿ ನಡೆಸಿತ್ತು. ಅಲ್ಲದೆ ಉತ್ತಮ ಪ್ರತಿಕ್ರಿಯೆಯೂ ಇದಕ್ಕೆ ವ್ಯಕ್ತವಾಗಿತ್ತು. ಇದೀಗ ಈ ವರ್ಷ ಡಿಸೆಂಬರ್ 8 ರಿಂದ 10 ರವರೆಗೆ 3 ದಿವಸಗಳ ಕಾಲ ದ್ರಾಕ್ಷಾರಸ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಂತಾರಾಷ್ಟ್ರೀಯ ದ್ರಾಕ್ಷಾರಸ ಉತ್ಸವವನ್ನು ಈ ಮಂಗಳೂರು ನಗರದಲ್ಲಿ ಆಯೋಜನೆ ಮಾಡಿದ್ವಿ. ಈ ಅಂತಾರಾಷ್ಟ್ರೀಯ ದ್ರಾಕ್ಷಾರಸ ಉತ್ಸವದಲ್ಲಿ ಸರಿಸುಮಾರಾಗಿ 150 ಬ್ರ್ಯಾಂಡ್ಗಳ ಒಂದು ದ್ರಾಕ್ಷಾರಸ ಉತ್ಸವದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಅಂತಾರಾಷ್ಟ್ರೀಯ ಒಂದು ವೈನನ್ನು ಕೂಡ ಈ ದ್ರಾಕ್ಷಾರಸ ಉತ್ಸವದಲ್ಲಿ ನಾಳೆ ಮಾರಾಟಕ್ಕೂ ಕೂಡ ಹಾಗೂ ಟೇಸ್ಟಿಂಗ್ ಕೂಡ ಆಯೋಜನೆ ಮಾಡ್ತಾರೆ. ಅದೇ ರೀತಿ ಈ ಮುಂದಿನ ಕಾರ್ಯಕ್ರಮ ಕೂಡ ಒಂದು ಮನೋರಂಜನೆ ಕಾರ್ಯಕ್ರಮ ಕೂಡ ಪ್ರತಿನಿತ್ಯ ಸಾಯಂಕಾಲ ವಿಶೇಷವಾದ ಒಂದು ಲಗೋರಿ ಬ್ಯಾಂಡ್ ಇರ್ಬೋದು, ದೇಶದ ಒಂದು ಕೊಳಲು ವಾದನ ಇರ್ಬೋದು, ಈ ರೀತಿ ಒಂದು ವ್ಯವಸ್ಥಿತವಾದ ಅಂತಾರಾಷ್ಟ್ರೀಯ ದ್ರಾಕ್ಷಾರಸೋತ್ಸವವನ್ನು ಇವತ್ತು ನಾವು ಮಂಗಳೂರು ನಗರದಲ್ಲಿ ಆಯೋಜನೆ ಮಾಡಿದ್ದೀವಿ ಅಂತ ಹೇಳಿಕೆ. ಆನಂತರ ತೋಟಗಾರಿಕೆ ಉಪನಿರ್ದೇಶಕರಾದ HR ನಾಯಕ್ ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದಿಂದ ಸುಮಾರು 12 ರಿಂದ 15 ವೈನರಿಗಳು ಭಾಗವಹಿಸಿ 150ಕ್ಕೂ ಹೆಚ್ಚು ಬ್ರಾಂಡ್ಗಳನ್ನು ಪ್ರದರ್ಶಿಸಲಾಗುವುದು ಎಂದು ಮಾಹಿತಿಯನ್ನು ನೀಡಿದರು. ಅಂತಾರಾಷ್ಟ್ರೀಯ ದ್ರಾಕ್ಷಾರಸ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಹಿಂದೆ ಕಳೆದ ಸಾಲಿನಲ್ಲಿ 2 ಉತ್ಸವಗಳನ್ನು ಮಾಡಿದ್ವಿ. ಇದು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಒಂದು ಉತ್ಸವವನ್ನು ಮಾಡಿಬಿಟ್ಟು ಈ ದ್ರಾಕ್ಷಾರಸವನ್ನು ಒಂದು ಆರೋಗ್ಯಕರ ಪೇಯ ಹೇಳಿಬಿಟ್ಟು ಜನರಲ್ಲಿ ಅದನ್ನು ರುಚಿ ತೋರಿಸುವ ಬಗ್ಗೆ 150 ವಿವಿಧ ಬಗೆಯ ಬ್ರ್ಯಾಂಡ್ಗಳನ್ನು ಸಹ ಪರಿಚಯಿಸ್ತಾ ಇದ್ದಾರೆ. ಜೊತೆಗೆ ವಿವಿಧ ವೈನರಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದನ್ನು ಪ್ರೋತ್ಸಾಹ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಹೋದಾಗೆ ಹೆಚ್ಚೆಚ್ಚು ಮಾರ್ಕೆಟ್ ಆಗ್ತಾ ಇದ್ದರೆ ಹೆಚ್ಚು ಪ್ರೊಡಕ್ಷನ್ ಮಾಡಲಿಕ್ಕೆ ರೈತರಲ್ಲಿ ಒಂದು ಬರ್ತದೆ. ಅವಾಗ ಏರಿಯಾ ಆಟೋಮೆಟಿಕಲಿ ಇನ್ ಅಂಡ್ ಅರೌಂಡ್ ಅಲ್ಲಿ ಏನು ಪ್ರೋತ್ಸಾಹ ಸಿಗ್ತದೆ ಅದರ ಇನ್ ಅಂಡ್ ಅರೌಂಡ್ ಅಲ್ಲಿ ಆ ದ್ರಾಕ್ಷಾ ಬೆಳೆಯನ್ನು ಬೆಳೆಯುವ ಪ್ರದೇಶಗಳು ಹೆಚ್ಚಿಗೆ ಆಗುತ್ತೆ. ಇದು ರೈತರಿಗೆ ಇಂಡೈರೆಕ್ಟ್ ಆಗಿ ರೈತರಿಗೆ ಉತ್ತೇಜನ ಈ ರೀತಿಯ ಕಾರ್ಯಕ್ರಮಗಳನ್ನು ಬರ್ತಾ ಇದ್ದಾರೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರುಗಳಾದ ಟಿ ಸೋಮು ಉಪಸ್ಥಿತರಿದ್ದರು.